ಶಾಲೆ ಬಿಟ್ಟು ಮನೆಗೆ ಬರ್ತಾ ಇದ್ದ ವೇಳೆ ಕಾಲು ಸಂಕ ದಾಟುವಾಗ ಆಯತಪ್ಪಿ ಬಿದ್ದ ಬಾಲಕಿಯೊಬ್ಬಳು ನೀರು ಪಾಲದಂತ ಘಟನೆ ಉಡುಪಿ ಬೈಂದೂರಿನ ಕಾಲ್ತೋಡು ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ಮೊಳಂಬಳ್ಳಿಯ ಮಕ್ಕಿಮನೆ ಪ್ರದೀಪ್ ಪೂಜಾರಿ ಹಾಗೂ ಸುಮಿತ್ರಾ ದಂಪತಿ ಪುತ್ರಿ 7 ವರ್ಷದ ಸನ್ನಿಧಿ ಎಂಬ ಬಾಲಕಿ ನೀರು ಪಾಲಾದಕ್ಕೆ ಆಗಿದ್ದಾಳೆ. ಈಕೆ ಬೈಂದೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಪ್ಪರಿಕೆಯಲ್ಲಿ 2ನೇ ತರಗತಿಯಲ್ಲಿ ಓದ್ತಾ ಇತ್ತು. ಶಾಲೆ ಬಿಟ್ಟು ಮನೆಗೆ ಬರುವಾಗ ಬೀಜಮಕ್ಕಿ ಎಂಬಲ್ಲಿ ಕಾಲು ಸಂಕ ದಾಟುವಾಗ ಮಗು ಆಯತಪ್ಪಿ ಹಳ್ಳಕ್ಕೆ ಬಿದ್ದಿದೆ ಅಂತ ಹೇಳಲಾಗ್ತಿದೆ. ಭಾರೀ ಮಳೆಯ ಕಾರಣದಿಂದ ನೀರಿನ ರಭಸ ಜೋರಾಗಿದ್ದು ಕೊಚ್ಚಿಕೊಂಡು ಹೋಗಿರುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಇಂದೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ನಿನ್ನೆಯೇ ಘಟನಾ ಸ್ಥಳಕ್ಕೆ ಬೈಂದೂರು ಶಾಸಕರಾದ ಬಿಎಂ ಸುಕುಮಾರ್ ಶೆಟ್ಟಿ ಅವರು ಭೇಟಿ ನೀಡಿದ್ರು. ಸದ್ಯ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂಲಭೂತ ಸೌಕರ್ಯಗಳ ಪೂರೈಕೆಗಾಗಿ ಸರ್ಕಾರದಿಂದ ಕೋಟಿ ಅನುದಾನ ಬರುತ್ತೆ. ಆದರೆ ವಾಸ್ತವದಲ್ಲಿ ಅದ್ಯಾವುದೂ ಕೂಡ ಸೇರೋದೇ ಇಲ್ಲ. ಪ್ರಭಾವಿ ರಾಜಕಾರಣಿಗಳ ಜೇಬಿಗೆ ಅನುದಾನದ ಹಣ ಆಹಾರವಾಗಿ ಬಿಡುತ್ತೆ. ಇಲ್ಲೂ ಕೂಡ ಹಾಗೆ ಆಗಿದ್ಯಾ ಅಂದ್ರೂ ಅತಿಶಯೋಕ್ತಿ ಇಲ್ಲ. ಯಾಕಂದ್ರೆ ಕಾಲು ಸಂಕದಲ್ಲಿ ಈಗಲೂ ಜನ ಸಂಚರಿಸಿಕೊಂಡು ಹೋಗುವಂಥದ್ದು ನಿಜಕ್ಕೂ ದುರಾದೃಷ್ಟಕರ. ಇವತ್ತಿನ ದಿನದವರೆಗೂ ಬೈಂದೂರು ವಿಧಾನಸಭೆ ಕ್ಷೇತ್ರ ಕುಗ್ರಾಮವಾಗಿಯೇ ಇದೆ. ಯಾವುದೇ ಅಭಿವೃದ್ಧಿಯನ್ನ ಕಂಡಿಲ್ಲ. ಆದರೆ ಶಾಸಕರು ಮಾತ್ರ ಹೇಳೋದು ಬೇರೆಯೇ. ಇನ್ನು ಎಷ್ಟು ಬಡ ಮಕ್ಕಳ ಜೀವ ಬಲಿಯಾಗಬೇಕೋ, ಯಾವಾಗ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರೋ ಗೊತ್ತಿಲ್ಲ. ಆದರೆ ಪುಟ್ಟ ಬಾಲಕಿ ಜೀವಂತವಾಗಿ ಸಿಗ್ಲಿ, ಆ ಕಂದಮ್ಮ ಎಲ್ಲಾದರೂ ಒಂದು ಕಡೆ ಸೇಫ್ ಆಗಿ ಬರುವಂತಾಗ್ಲಿ ಅನ್ನೋದು ಕೋಟ್ಯಾಂತರ ಹೃದಯಗಳ ಬೇಡಿಕೆ.